ಬಂಟ್ವಾಳ ತಾಲೂಕು ಆಡಳಿತ ಸೌಧ ಮುಂಭಾಗ ಮುಸ್ಲಿಂ ಸಮಾಜ ಬಂಟ್ವಾಳದ ವತಿಯಿಂದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದಿನವಿಡೀ ಪ್ರತಿಭಟನೆ ನಡೆಯಿತು. ಕಾರ್ಯಕ್ರಮವನ್ನು ಬಂಟ್ವಾಳ ತಾಲೂಕು ಮುಸ್ಲಿಂ ಸಮಾಜದ ಅಧ್ಯಕ್ಷ ಕೆಎಚ್ ಅಬೂಬಕರ್ ಅವರು ಉದ್ಘಾಟಿಸಿದರು. ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಮಾತನಾಡಿ, ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಸಮಾಜ ಕೈಗೊಂಡಿರುವ ಪ್ರತಿಭಟನೆಗೆ ಕಾಂಗ್ರೆಸ್ ಪರವಾಗಿ ಬಂದಿದ್ದೇನೆ. ಮುಸ್ಲಿಂ ಸಮಾಜಕ್ಕೆ ಅನ್ಯಾಯವಾದಾಗ ಸಮಾಜದ ಪರ ನಿಲ್ಲುವುದು ತುಷ್ಟೀಕರಣವಲ್ಲ. ಕಾಂಗ್ರೆಸ್ ಸರ್ಕಾರವಿದ್ದಾಗ ಎಲ್ಲರನ್ನ ಸಮಾನರನ್ನಾಗಿ ಕಂಡಿದ್ದೇವೆ ಎಂದು ರೈ ಹೇಳಿದರು. ಅದು ಜಾತ್ಯತೀತ ಸ್ವಾತಂತ್ರ್ಯ ಚಳವಳಿ. ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಿರ್ದಿಷ್ಟ ಸಮುದಾಯ, ನಿರ್ದಿಷ್ಟ ಜಾತಿ, ನಿರ್ದಿಷ್ಟ ಜನ ಸಮುದಾಯ ಹೋರಾಟ ಮಾಡಿದ್ದಲ್ಲ. ಪ್ರತಿಯೊಬ್ಬನೂ ಕೂಡ ಭಾರತದ ಪ್ರಜೆಯಾಗಿ ಜಾತಿ ಮತ ಭೇದವನ್ನು ಮರೆತು ನಮ್ಮ ಪ್ರಜಾಪ್ರಭುತ್ವದ ಒಂದು ರಚನೆಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಮಧ್ಯೆ ಒಂದು ಚರ್ಚೆ ಆಗಬಾರ್ದು. ಇದು ನಾವು ಮೊದಲು ತಿಳ್ಕೊಳ್ಬೇಕು. ಯಾಕೆಂದರೆ ಕೆಲವರಿಗೆ ಅಪೇಕ್ಷೆ ಇದೆ, ನಿರಂತರವಾಗಿ ಧರ್ಮದ ಮಧ್ಯೆ ಒಂದು ಚರ್ಚೆ ನಡೆಯಬೇಕು. ಆ ಚರ್ಚೆಯ ಪ್ರಭಾವ ನಮಗೆ ಅನುಕೂಲ ಆಗುತ್ತೆ ಅಂತ ಅವ್ರ ಲೆಕ್ಕಾಚಾರ. ಆದ್ದರಿಂದಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಕ್ಕಂಥ ಒಂದೇ, ಇದು ನಿಮ್ಮ ಸಾಮಾಜಿಕ ವ್ಯವಹಾರಗಳಲ್ಲಿ ನೀವು ಇದನ್ನು ಬಿಂಬಿಸುವಾಗ ಇದು ಎರಡು ಧರ್ಮದ ಮಧ್ಯದ ಜಗಳ ಅಂತ ಹೇಳ್ತಕ್ಕಂಥದ್ದು ಬರಬಾರ್ದು. ಅದಕ್ಕಾಗಿ ನಾವು ಮಾತ್ರ ಅಲ್ಲ, ನೀವು ಮಾತ್ರ ಅಲ್ಲ, ನಾವು ಕೂಡ ಎಲ್ಲರೂ ಕೂಡ ಇದಕ್ಕೆ ಅರ್ಥ ಮಾಡಿಕೊಂಡು ನಮ್ಮ ಹೆಜ್ಜೆಯನ್ನು ಇಡಬೇಕು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ರಫಿಯುದ್ದೀನ್ ಕುದ್ರೋಳಿ ಅವರು, ದೇಶದಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳು ಜೊತೆಯಾಗಿ ಬಾಳ್ವೆ ಸಾಗಿಸುತ್ತಿದ್ದು ಇದು ಸಂಬಂಧ ಬೇರ್ಪಡಿಸುವ ಕೃತ್ಯವಾಗಿದೆ ಎಂದರು. ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ನಡೆಸಿದ ಹತ್ಯಾಕಾಂಡವನ್ನು ವಿರೋಧಿಸಲಾಯಿತು. ಬಳಿಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೌನ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಮಾನುಲ್ಲಾ ಮಾಸ್ಟರ್, ಮಂಗಳೂರು ಮಾಜಿ ಮೇಯರ್ ಅಶ್ರಫ್ ಬದ್ರಿಯಾ, ಮುಸ್ಲಿಂ ಸಮಾಜದ ಗೌರವಾಧ್ಯಕ್ಷ ಬಿಎಚ್ ಅಬ್ದುಲ್ ಖಾದರ್, ಸಿರಾಜ್, ಅಬ್ಬಸ್ ಅಲಿ ಬೊಳಂತೂರು, ಎಂಎಸ್ ಮೊಹಮ್ಮದ್, ಜಾಫರ್ ಫೈಸಿ, ಪಿಎ ರಹೀಂ, ಇಬ್ರಾಹಿಂ ಕೈಲಾರ್, ಶಾವುಲ್ ಎಚ್ಎಸ್ ಮೊದಲಾದವರು ಪಾಲ್ಗೊಂಡಿದ್ದರು. ಸಂದೀಪ್ ಸಾಲಿಯರ್, ವಿ4 ನ್ಯೂಸ್, ಬಂಟ್ವಾಳ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers, near Sharavu Ganapati Temple, Mangaluru.